ಮೂಡಬಿದ್ರೆ ಬ್ಯಾಂಕೋ ಫಿಲ್ಮ್ಸ್ ಅರ್ಪಿಸಾವನ ಕಾದಂಬರಿಕಾರರು ಪಿ.ವಿ. ಪ್ರದೀಪ್ ಕುಮಾರ್ನ ಪರಿಕಲ್ಪನೆಯನ್ನು ಮುರಿದು ಬರೆಯರ ಒಪ್ಪುನ ಬದಲಾಗದವರು ಜೀವನದಲ್ಲಿ ಬದಲಾಗುವರೆ ಪಂಪಿನ ಟ್ಯಾಗ್ಲೈನ್ ದೊಟ್ಟುಗು ಚಿತ್ರೀಕರಣ ಆಯರ ಒಪ್ಪುನ ಕಿರು ಚಿತ್ರದ ಮುಹೂರ್ತ ಸೆಪ್ಟೆಂಬರ್ 27 ತಾರೀಕು ಐತಾರ ಕಾಂಡೆ 10 ಗಂಟೆಗೆ ಉರುವಸ್ಟೋರ್ದ ಗಣಪತಿ ದೇವಸ್ಥಾನಡು ನಡಪೆರೆ ಉಂಡು ಮಾಡಿದ ನಿರ್ಮಾಪಕರು ಡಾಕ್ಟರ್ ಸತೀಶ್ ಎನ್ ಬಂಗೇರ ತಿಳಿಸಿದರು. ಬಗ್ಗೆ ಪ್ರೆಸ್ ಮೀಟ್ನಲ್ಲಿ ಒಟ್ಟಾಗಿದ್ದೇವೆ. ನನ್ನ ಆತ್ಮೀಯ ಮಿತ್ರರಾದ ಕಥಾಬಿಂದು ಪ್ರಕಾಶನ ಮಂಗಳೂರು ಪಿ. ಪ್ರದೀಪ್ ಕುಮಾರ್ ಅವರ ಕತೆ ಚಿತ್ರಕಥೆ ನಿರ್ದೇಶನ ಮಾಡುತ್ತಾರೆ. ಕಥೆಯ ಬಗ್ಗೆ ಅವರು ಹೇಳುವರಿದ್ದಾರೆ. ಬದಲಾಗದವರು ಈ ಕಿರುಚಿತ್ರದಲ್ಲಿ ಸಂಜೀವ ಮಾಸ್ಟರ್ ಮುಖ್ಯ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಸಂಜೀವ ಮಾಸ್ಟರ್ ಅವರ ಜೀವನ ಚರಿತ್ರೆಯ ಕಥೆಯೇ ಬದಲಾಗದವರು ಈ ಚಿತ್ರದ ಮೂಲಕತೆ. ಇದರಲ್ಲಿ ಲಕ್ಷ್ಮಿಯಾಗಿ ಸೌಜನ್ಯ ಹೆಗ್ಡೆಯವರು, ಶ್ರೀಧರನ ಪಾತ್ರದಲ್ಲಿ ಹೀಗೆ ಶೇಷಪ್ಪನ ಪಾತ್ರದಲ್ಲಿ ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಕೇಳಿಕೊಂಡದ್ದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ಕಿರುಚಿತ್ರವನ್ನು ತುಳು ಕನ್ನಡಿಗ ಎಲ್ಲ ಪ್ರೇಕ್ಷಕ ವರ್ಗದವರು ಹಾಗೂ ಎಲ್ಲ ಮಾನಗಳ ತುಳು ಕನ್ನಡಿಗರು ಸ್ವೀಕರಿಸುತ್ತಾರೆಂದು ನನ್ನ ಬಲವಾದ ನಂಬಿಕೆ. ಜೀವನದಲ್ಲಿ ತಾಳ್ಮೆ ಸಹನೆಯ ಅಗತ್ಯವಿದೆ. ಸಿಡುಕನ್ನು ಬಿಟ್ಟರೆ ನಮ್ಮ ಹಾದಿ ಸುಗಮವಾಗುತ್ತದೆ. ಜನರಲ್ಲಿ ಪರಿವರ್ತನೆ ಪ್ರಜ್ಞೆ ಮೂಡಿಸುವ ಮತ್ತು ಅದರಲ್ಲಿ ಧನಾತ್ಮಕ ಚಿಂತನೆ ಬೆಳಗುವ ಕತೆ ಮಾನವೀಯತೆ ಇರುವ ಸಂಜೀವ ಮಾಸ್ಟರ್ ಚಿತ್ರಣ ಪ್ರೇಕ್ಷಕರ ಹೃದಯಕ್ಕೆ ತಟ್ಟುವುದು ನಿಜ ಎಂದು ನನ್ನ ನಂಬಿಕೆ. ನಿರ್ದೇಶಕರು ಶ್ರೀ ಪ್ರದೀಪ್ ಕುಮಾರ್ ಈ ಬಗ್ಗೆ ವಿವರ ಕೊರಿಯರು. ಚಿತ್ರ ಮಾಡಬೇಕು ಅಂತೇಳಿ ಒಂದ್ಸಲಿ ಹೀಗೆ ನಾವು ನಮ್ಮ ಪುತ್ತೂರ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ಹೀಗೆ ಒಂದು ಹೇಳಿದೆ. ಹಾಗೆ ಒಂದು ಈ ಕಾರ್ಯಕ್ರಮ ನಾವು ಕಿರುಚಿತ್ರನ ಮಾಡುವ, ನಾನು ನಿಮಗೆ ಪ್ರೋತ್ಸಾಹ ಕೊಡ್ತೀನಿ, ನಾನು ಇದಕ್ಕಾಗುವಂಥ ಖರ್ಚು ಏನಿದ್ರು ನಾನು ಭರಿಸ್ತೀನಿ, ನಾವಿಬ್ಬರೂ ಸೇರಿ ಮಾಡುವ ಅಂತ ನನಗೊಂದು ಪ್ರೋತ್ಸಾಹ ಕೊಟ್ಟರು, ನನಗೆ ಹುಮ್ಮಸ್ಸು ಕೊಟ್ಟರು. ಈ ಪ್ರಾಜೆಕ್ಟನ್ನು ನಾನು ಮುಂದುವರಿಸೋದಕ್ಕೆ ಒಂದು ಸಹಕಾರ ಕೊಟ್ಟಂಥ ಸತೀಶ್ ಬಂಗೇರು ಅವರು ಈ ಕಥೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು, ನಟಿ ಜೆ.ಸಿ. ಸೌಜನ್ಯ ಹೆಗ್ಡೆ, ವಿವೇಕಾನಂದ ಕಾಮತ್, ಕಾಸರಗೋಡು ಅಶೋಕ್ ಕುಮಾರ್, ಸುನೀತಾ ಪ್ರದೀಪ್ ಕುಮಾರ್ ಸುದ್ದಿಗೋಷ್ಠಿಗೆ ಇದ್ದರು.